ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ದಿವ್ಯಾ. ಇದು ಮಂದಾರ ಹೋಟೆಲ್ಸ್ ಕಾಪು ಅರ್ಪಿಸುವಂತಹ ಅಡುಗೆ ಕೋಣೆಯ ಅದ್ಭುತ ರೆಸಿಪಿಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮ ಸ್ಪಂದನ ವಾಹಿನಿಯ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಎಸ್ ವೀಕ್ಷಕರೇ, ಈ ಸವಿರುಚಿ ಅಂದ ತಕ್ಷಣ ನಮ್ಮ ಅಶ್ವಿನಿ ಮೇಡಮ್ ಅವರು ನೀವೆಲ್ಲರೂ ನೆನಪು ಮಾಡ್ಕೊಳ್ತೀರಾ, ನಾನು ಕೂಡ ನೆನಪಿಸ್ತೇನೆ. ಸೊ ಇವತ್ತು ಈ ಕಾರ್ಯಕ್ರಮ ಮಾಡಬೇಕಂತಾದರೆ ನಮ್ಮ ಅಶ್ವಿನಿ ಮೇಡಮ್ ಅವರು ನನ್ನ ಜೊತೆ ಇರಲೇಬೇಕು. ಸೊ ಅದಕ್ಕೋಸ್ಕರ ಅಶ್ವಿನಿ ಮೇಡಮ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಲೇಬೇಕು ನಾನು. ಓಕೆ, ಅಶ್ವಿನಿ ಮೇಡಮ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಎಸ್ ಅಶ್ವಿನಿ ಮೇಡಮ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್ ಮೇಡಮ್, ಎಲ್ಲ ನಿಮ್ಗೆ ಗೊತ್ತೇ ಇದೆ, ನೀವು ಬರ್ತೀರಂತ ಅಂದರೆ ಎಲ್ಲರೂ ಕೂಡ ಏನು ರೆಸಿಪಿ ಮಾಡ್ತಾರೆ ಅಂತ ಕಾಯ್ತಾ ಇರ್ತಾರೆ. ಸೊ ನಾನು ಕೂಡ ಕಾಯ್ತಾ ಇದ್ದೇನೆ. ಸೊ ಇವತ್ತಿನ ದಿನ ಏನು ಸ್ಪೆಷಲ್ ಆಗಿರುವಂತಹ ಅಡುಗೆಯನ್ನು ನಮಗೆ ನಮ್ಮ ವೀಕ್ಷಕರಿಗೆ ಹೇಳ್ತಾ ಇರಾ? ಇವತ್ತು ನಾನು ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಡಯಟ್ ರೆಸಿಪಿಯನ್ನ ಹೇಳಿಕೊಡ್ತಾ ಇದ್ದೇನೆ. ಅಂದ್ರೆ ಡಯಟ್ ಮಾಡುವವರು, ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಹೇಳುವವರು, PCOD ಸಮಸ್ಯೆ, ಥೈರಾಯ್ಡ್ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಒಂದು ಸೂಪರ್ ಟೇಸ್ಟಿ ಆಗಿರುವಂತಹ ಒಂದು ಬಾಜಿರ್ನ ಕಿಚಡಿಯನ್ನ ಹೇಗೆ ಮಾಡೋದು ಹೇಳಿಕೊಡ್ತೇನೆ. ಬಾಜಿರದಿಂದ ಮಾಡುವಂತಹ ಕಿಚಡಿ. ನಾರ್ಮಲಿ ನಾವಿಲ್ಲಿ ಬಾಜಿರ್ ಅಂತ ಹೇಳಿದ್ರೆ ಕೋಳಿಗೆ, ಡಕ್ ಈ ತರ ಇದಕ್ಕೆ ಹಾಕೋದು ಅಂತ ನಾವು ಎಣಿಸ್ಕೊಂಡಿದ್ದೇವೆ. ಆದ್ರೆ ಅದನ್ನ ನಾವು ಸಹ ತಿನ್ಬಹುದು ಅಂತ ನಾನು ಇವತ್ತು ವೀಕ್ಷಕರಿಗೆ ತೋರಿಸ್ಕೊಡ್ತಾ ಇದ್ದೇನೆ. ಯಾಕಂದ್ರೆ ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ ಈ ಬಾಜಿರ ಅನ್ನೋದೇ ಏನಂತ ಗೊತ್ತಿರೋದಿಲ್ಲ. ಬಟ್ ಇವಾಗ ನೀವು ತೋರಿಸ್ತೀರಾ, ಮತ್ತೆ ಎಲ್ಲರೂ ಟ್ರೈ ಮಾಡಬಹುದು. ಹೆಲ್ದಿ ಫುಡ್ ಕೂಡ ಅಂತಾನು ಹೇಳ್ತಾ ಇದ್ದೀರಾ. ನೋಡುವ ಟೇಸ್ಟ್ ಹೇಗಾಗ್ತದೆ ಅಂತ ಹೇಳಿ. ಆಲ್ ದ ಬೆಸ್ಟ್. ಖಂಡಿತ. ಬಾಜಿರ್ನ ಕಿಚಡಿ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲ್ನಷ್ಟು ನೆನೆಸಿಟ್ಟ ಬಾಜಿರ್, ಅಂದರೆ ಓವರ್ ನೈಟ್ ಇದನ್ನು ನೆನೆಸಿಟ್ಕೊಂಡಿದ್ದೇನೆ. ನೀರನ್ನು ತೆಗೆದಿದ್ದೇನೆ, ನೆನೆಸಿದ ನೀರನ್ನು. 1 ಬೌಲ್ನಷ್ಟು ಸಣ್ಣಗೆ ಕಟ್ ಮಾಡಿಟ್ಟ ಆನಿಯನ್, ಬೀನ್ಸ್, ಕ್ಯಾರೆಟ್, ಎಣ್ಣೆ, ಯಾವುದೇ ವೆಜಿಟೇಬಲ್ ಆಯಿಲ್ ಆಗಬಹುದು, 1 ಲಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರ್ ಪೌಡರ್. ನಾನು ಮನೆಯಲ್ಲೇ ಮಾಡಿಟ್ಟಂತಹ ಸಾಂಬಾರ್ ಪೌಡರ್ ಇದು. ಸಪೋಸ್ ಇಲ್ಲ ಹೇಳುವವರು ಅಂಗಡಿಯಲ್ಲಿ ರೆಡಿಮೇಡ್ ಆಗಿ ಸಿಗುವಂತಹ ಸಾಂಬಾರ್ ಪೌಡರನ್ನು ಯೂಸ್ ಮಾಡ್ಕೊಳ್ಬಹುದು. ಇದು ಸಣ್ಣಗೆ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪು. ಈ ಬೌಲ್ನಲ್ಲಿ 2 ಬೌಲ್ನಷ್ಟು ನೆನೆಸಿ ಮುಂಗೆ ಬರೆಸಿದಂತಹ ಹೆಸರು ಬೇಳೆ, ಹೆಸರು ಕಾಳು. ಎಷ್ಟು ಬೇಕೋ ಅಷ್ಟು ನೀರು ಬೇಯಲಿಕ್ಕೆ. ಬನ್ನಿ ಈಗ ಸ್ಟಾರ್ಟ್ ಮಾಡುವ ನಾವು ಕಿಚಡಿ ಮಾಡಲಿಕ್ಕೆ. ಮೊದಲಿಗೆ ಗ್ಯಾಸಲ್ಲಿ ಕುಕ್ಕರನ್ನು ಬಿಸಿ ಆಗ್ಲಿಕ್ಕೆ ಇಡುವ. ಪ್ರೆಷರ್ ಕುಕ್ಕರನ್ನು ಈಗ ಬಿಸಿ ಆಗ್ಲಿಕ್ಕೆ ಇಟ್ಟೆ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. 4 ರಿಂದ 5 ಟೇಬಲ್ ಸ್ಪೂನ್. ಯಾವುದೇ ವೆಜಿಟೇಬಲ್ ಆಯಿಲ್ ಅಂದರೆ ಸನ್ಫ್ಲವರ್ ಆಯಿಲ್, ಕೊಕೊನಟ್ ಆಯಿಲ್, ಆಲಿವ್ ಆಯಿಲ್ ಅನ್ನು ಸಹ ಯೂಸ್ ಮಾಡ್ಕೊಳ್ಬಹುದು. 1 ಬೌಲ್ನಷ್ಟು ಸಣ್ಣಗೆ ಕಟ್ ಮಾಡಿಟ್ಟಂತಹ ಆನಿಯನ್. ಗರಂ ಮಸಾಲದ ಫ್ಲೇವರ್ ಇಷ್ಟ ಆಗ್ತದೆ ಹೇಳುವವರು ಹೋಲ್ ಸ್ಪೈಸಸನ್ನು ಸ್ವಲ್ಪ ಹಾಕ್ಕೊಳ್ಬಹುದು. ಅಂದರೆ ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಮೊಗ್ಗು, ಈ ಥರ ಇಂಗ್ರೀಡಿಯೆಂಟ್ಸನ್ನು 2 ರಿಂದ 3ರಷ್ಟು ಹಾಕ್ಕೊಳ್ಬಹುದು. ನಾನು ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ ಹಸಿ ವಾಸನೆ ಹೋಗುವವರೆಗೆ. ಕ್ರಿಸ್ಪಿಯಾಗಿ ಕಾಯಬೇಕಂತ ಇಲ್ಲ. ಈಗ ಇದಕ್ಕೆ ಬೀನ್ಸ್ ಒಂದು 5 ರಿಂದ 6 ಕಟ್ ಮಾಡಿಟ್ಟಿದ್ದೇನೆ, ಸ್ವಲ್ಪ ಉದ್ದಗೆ.
ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಒಂದು ಮಿಕ್ಸ್. ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಪರ್ಫೆಕ್ಟ್ ಆಗಿದ್ದರೆ ಪ್ರೆಷರ್ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ 2 ವಿಸಿಲನ್ನು ತೆಗೆಯುವ. ಎಸ್, ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದರೆ ನಮ್ಮ ಕಿಚಡಿ ರೆಡಿ ಆಗ್ತದೆ. ಲಂಚ್ ಬಾಕ್ಸ್ ಹಾಗೂ ಬ್ರೇಕ್ಫಾಸ್ಟ್, ಈವ್ನಿಂಗ್ ಡಿನ್ನರಿಗೂ ಸಹ ಇದನ್ನು ನಾವು ರೆಡಿ ಮಾಡಿಕೊಂಡು ಡಯಟ್ ಮಾಡುವವರಿಗೆ ಇದಂತೂ ಸೂಪರ್ ಅದ್ಭುತವಾದ ರೆಸಿಪಿ ಅಂತಲೇ ಹೇಳ್ಬೋದು. ಪ್ರೆಷರ್ ರಿಲೀಸ್ ಆಗಿದೆ. ಓಪನ್ ಮಾಡುವ. ವಾವ್, ಅರೋಮಾ ಸಖತ್ತಾಗಿ ಬರ್ತಾ ಉಂಟು. ದಿವ್ಯನಿಗೆ ನಾನು ಇದನ್ನು ಸರ್ವ್ ಮಾಡ್ತೇನೆ. ನೋಡಿ ಯಾವ ಥರ ಪರ್ಫೆಕ್ಟ್ ಆಗಿದೆ ಅಂತ. ವೆಜಿಟೇಬಲ್ಸ್, ಹೆಸರು ಬೇಳೆ ಕಲರ್ಫುಲ್ ಆಗಿದೆ ಅಲ್ಲ. ದಿವ್ಯಾ ಅವರಿಗೆ ಸರ್ವ್ ಮಾಡ್ತೇನೆ, ಹೇಗಾಗಿದೆ ಅಂತ ಅವರೇ ಟೇಸ್ಟ್ ಮಾಡಿ ಹೇಳ್ತಾರೆ. ದಿವ್ಯಾ ಅವರೇ, ಬಿಸಿ ಬಿಸಿ ಬಾಜ್ರದ್ದು ಕಿಚಡಿ ರೆಡಿ ಆಗಿದೆ. ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ. ಖಂಡಿತ ಮಾಡ್ತೇನೆ. ಬಿಸಿ ಇದೆ. ಹೊಸ್ತು ಇಷ್ಟವರೆಗೆ ನಾನು ಟೇಸ್ಟ್ ಮಾಡಲಿಲ್ಲ. ಇದಂದ್ರೆ ಬಾಜೀರ ಅಂದ್ರೆ ಅಂತ ನೀವು ಹೇಳಿದಾಗೆ ಕೋಳಿಗೆ ಹಾಕುದಂತ ಅನ್ಕೊಂಡಿದ್ವಿ. ಸೊ ನೋಡುವ ಇವಾಗ ಎಷ್ಟು ಟೇಸ್ಟ್ ಆಗಿದೆ ಅಂತ ಹೇಳಿ. ನಿಧಾನ, ಬಿಸಿ ಇದೆ. ವಾವ್, ಸೂಪರ್ ಆಗಿದೆ ನಿಜವಾಗ್ಲು. ಯಾಕೆಂದ್ರೆ ನಿಮ್ಮದು ಬಾಜಿರ ಹೇಳಿದ್ರಲ್ಲ, ಅದು ಟೇಸ್ಟ್ ಇರ್ಬೋದು, ಅಥವಾ ಹೆಸರು ಬೇಳೆ ಹಾಕಿದೀರಿ ಅದು ಇರ್ಬೋದು, ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ಡ್ ಇದೆ. ಸೊ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್. ಮತ್ತೆ 1 ಪಾಟ್ ಕಿಚಡಿ ಬೇರೆ ಇದು. ತುಂಬಾ ಪಾತ್ರ ತೊಳೆಯುವ ಟೆನ್ಷನ್ ಇಲ್ಲ. ಒಂದೇ ಸಲ ಕುಕ್ಕರ್ ಅಲ್ಲಿ ಹಾಕಿದ್ರೆ ಆಗ್ಬಿಡ್ತದೆ. ಒಂದೇ ಸಲ ನಮ್ಗೆ ಬೇರೆ ಕೆಲಸ ಮಾಡ್ಲಿಕ್ಕೆ ಸಹ ಇಲ್ಲಿ ಕುಕ್ಕರ್ ಅಲ್ಲಿ ಇಟ್ಟು ಬಿಟ್ರೆ ಆಯ್ತು. ಸೊ ಮತ್ತೆ ಹೆಲ್ದಿ ಕೂಡ ಹೇಳಿದ್ರಿ ನೀವು. ಇಂಪಾರ್ಟೆಂಟ್ ಅದ ಅಲ್ವಾ, ತಿನ್ಲಿಕ್ಕೆ ಒಳ್ಳೇದಿರ್ಲಿ ಇಲ್ಲದೇ ಇರ್ಲಿ, ಇಂಪಾರ್ಟೆಂಟ್ ಹೆಲ್ದಿ ಆಗಿರ್ಬೇಕು. ಬಟ್ ಇದು ತಿನ್ಲಿಕ್ಕೆ ಟೇಸ್ಟ್ ಇದೆ, ಯಾರು ಟೇಸ್ಟ್ ಇಲ್ಲ ಅಂತ ಅನ್ಕೊಳ್ಬೇಡಿ ನಾನು ಈಗ ಹೇಳಿದ್ದೇನೆ ಅಂತ ಹೇಳಿ. ಸೊ ನಿಜವಾಗ್ಲೂ ಟೇಸ್ಟ್ ಇದೆ, ಟೇಸ್ಟಿ ಕೂಡ ಹೆಲ್ದಿ ಕೂಡ. ತುಂಬಾ ಖುಷಿ ಆಯ್ತು ಮೇಡಮ್, ಇಂಥದ್ದೊಂದು ಹೆಲ್ದಿ ಆಗಿರುವಂತಹ ಒಂದು ಹೊಸದಾಗಿರುವಂತಹ ಡಯಟ್ ರೆಸಿಪಿಯನ್ನ ನಮಗೂ ನಮ್ಮ ವೀಕ್ಷಕರಿಗೂ ಹೇಳಿಕೊಟ್ಟಿರೋದಕ್ಕೆ ನಿಮ್ಗೆ ತುಂಬಾನೇ ಧನ್ಯವಾದ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಅಶ್ವಿನಿ ಮೇಡಮ್ ಅವರು ಇವತ್ತಿನ ದಿನ ಒಂದು ಡಯಟ್ ಮಾಡುವವರಿಗೆ ಉಪಯೋಗ ಆಗುವಂತಹ ಒಂದು ಹೆಲ್ದಿ ಡಿಶ್ ಅನ್ನ ಹೇಳಿಕೊಟ್ಟಿದ್ದಾರೆ. ಬಾಜೀರದ್ದು ಕಿಚಡಿಯನ್ನ ನೀವು ನೋಡಿರ್ತೀರಾ. ಸೊ ಎಲ್ಲಿಯಾದ್ರೂ ನೀವು ನೋಡ್ಬೇಕಾದ್ರೆ ಮಿಸ್ ಆಗಿರ್ಬೋದು, ನಿಮ್ಗೆ ಏನಾದ್ರೂ ಒಂದು ಹಾಕುವಂತಹ ಅದರ ಇಂಗ್ರೀಡಿಯೆಂಟ್ಸ್. ಸೊ ಮತ್ತೆ ನೋಡ್ಬೇಕಂತ ಅನ್ಕೊಂಡಿದ್ರೆ ಮತ್ತೊಂದ್ಸಲ ನೋಡ್ಕೊಂಡು ಬನ್ನಿ. ಬಾಜೀರ್ನ ಕಿಚಡಿ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲಷ್ಟು ನೆನೆಸಿಟ್ಟ ಬಾಜೀರ್, ಅಂದರೆ ಓವರ್ ನೈಟ್ ಇದನ್ನು ನೆನೆಸಿಟ್ಕೊಂಡಿದ್ದೇನೆ. ನೀರನ್ನು ತೆಗೆದಿದ್ದೇನೆ, ನೆನೆಸಿದ ನೀರನ್ನು. 1 ಬೌಲಷ್ಟು ಸಣ್ಣಗೆ ಕಟ್ ಮಾಡಿಟ್ಟ ಆನಿಯನ್, ಬೀನ್ಸ್, ಕ್ಯಾರೆಟ್, ಎಣ್ಣೆ, ಯಾವುದೇ ವೆಜಿಟೇಬಲ್ ಆಯಿಲ್ ಆಗಬಹುದು, 1 ಲಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರ್ ಪೌಡರ್, ನಾನು ಮನೆಯಲ್ಲೇ ಮಾಡಿಟ್ಟಂತಹ ಸಾಂಬಾರ್ ಪೌಡರ್ ಇದು. ಸಪೋಸ್ ಇಲ್ಲ ಹೇಳುವವರು ಅಂಗಡಿಯಲ್ಲಿ ರೆಡಿಮೇಡ್ ಆಗಿ ಸಿಗುವಂಥ ಸಾಂಬಾರ್ ಪೌಡರನ್ನು ಯೂಸ್ ಮಾಡ್ಕೊಳ್ಬಹುದು. ಇದು ಸಣ್ಣಗೆ ಕಟ್ ಮಾಡಿಟ್ಟಂಥ ಕೊತ್ತಂಬರಿ ಸೊಪ್ಪು. ಈ ಬೌಲ್ನಲ್ಲಿ 2 ಬೌಲ್ನಷ್ಟು ನೆನೆಸಿ ಮುಂಗೆ ಬರೆಸಿದಂತಹ ಹೆಸರು ಬೇಳೆ, ಹೆಸರು ಕಾಳು. ಎಷ್ಟು ಬೇಕೋ ಅಷ್ಟು ನೀರು ಬೇಯಲಿಕ್ಕೆ. ಬನ್ನಿ ಈಗ ಸ್ಟಾರ್ಟ್ ಮಾಡುವ ನಾವು ಕಿಚಡಿ ಮಾಡಲಿಕ್ಕೆ. ಮೊದಲಿಗೆ ಗ್ಯಾಸಲ್ಲಿ ಕುಕ್ಕರನ್ನು ಬಿಸಿ ಆಗ್ಲಿಕ್ಕೆ ಇಡುವ.
ಪ್ರೆಷರ್ ಕುಕ್ಕರನ್ನು ಈಗ ಬಿಸಿ ಆಗಲಿಕ್ಕೆ ಇಟ್ಟೆ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ, 4ರಿಂದ 5 ಟೇಬಲ್ ಸ್ಪೂನ್. ಯಾವುದೇ ವೆಜಿಟೇಬಲ್ ಆಯಿಲ್ ಅಂದರೆ ಸನ್ಫ್ಲವರ್ ಆಯಿಲ್, ಕೊಕೊನಟ್ ಆಯಿಲ್, ಆಲಿವ್ ಆಯಿಲನ್ನು ಸಹ ಯೂಸ್ ಮಾಡ್ಕೊಳ್ಬಹುದು. 1 ಬೌಲ್ನಷ್ಟು ಸಣ್ಣಗೆ ಕಟ್ ಮಾಡಿಟ್ಟಂತಹ ಆನಿಯನ್. ಗರಂ ಮಸಾಲದ ಫ್ಲೇವರ್ ಇಷ್ಟ ಆಗ್ತದೆ ಹೇಳುವವರು ಹೋಲ್ ಸ್ಪೈಸಸನ್ನು ಸ್ವಲ್ಪ ಹಾಕ್ಕೊಳ್ಬಹುದು. ಅಂದರೆ ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಮೊಗ್ಗು ಈ ಥರ ಇಂಗ್ರೀಡಿಯೆಂಟ್ಸನ್ನು 2ರಿಂದ 3ರಷ್ಟು ಹಾಕ್ಕೊಳ್ಬಹುದು. ನಾನು ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ ಹಸಿ ವಾಸನೆ ಹೋಗುವವರೆಗೆ. ಕ್ರಿಸ್ಪಿಯಾಗಿ ಕಾಯಬೇಕಂತ ಇಲ್ಲ. ಈಗ ಇದಕ್ಕೆ ಬೀನ್ಸ್ ಒಂದು 5ರಿಂದ 6 ಕಟ್ ಮಾಡಿಟ್ಟಿದ್ದೇನೆ ಸ್ವಲ್ಪ ಉದ್ದಗೆ. ಕ್ಯಾರೆಟ್ 1 ಮೀಡಿಯಮ್ ಸೈಜ್ನದ್ದು. ಇದು ಸಹ ಪ್ರೆಷರ್ ಕುಕ್ಕರ್ನಲ್ಲಿ ಚೆನ್ನಾಗಿ ಬೇಯ್ತದೆ. ಈಗ ಇದಕ್ಕೆ ನೋಡಿ ಬಾಜ್ರಾ ಅಂತ ಹೇಳ್ತಾರೆ, ಗುಜರಾತ್ನ ಫೇಮಸ್ ರೆಸಿಪಿ ಇದು, ಬಾಜ್ರಾ ಕಿಚಡಿ. ನಂತರ ಅದಕ್ಕೆ ಮುಂಗೆ ಬರಿಸಿದ ಹೆಸರು, ಇಡೀ ಹೆಸರು. 1 ಪಾಟ್ ರೆಸಿಪಿ ಇದು, ಒಂದೇ ಪಾಟ್ನಲ್ಲಿ ಒಂದೇ ಪಾತ್ರದಲ್ಲಿ ಆಗುವಂತಹ ರೆಸಿಪಿ. ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಯೂಸ್ ಮಾಡ್ತಾ ಇಲ್ಲ. ಬೇಕು ಅದರ ಫ್ಲೇವರ್ ಇಷ್ಟ ಆಗ್ತದೆ ಹೇಳುವವರು ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು. ಈಗ ಇದಕ್ಕೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಅಂದರೆ ಪರ್ಟಿಕ್ಯುಲರ್ ಆಗಿ ಇಷ್ಟೇ ನೀರು ಹಾಕಬೇಕಂತೇನಿಲ್ಲ, ಮುಳುಗುವಷ್ಟು ನೀರನ್ನು ಹಾಕಿಕೊಳ್ಳಿ. 1:2 ಅಂತ ಇಲ್ಲ, ಜಾಸ್ತಿನೇ ಹಾಕ್ಕೊಳ್ಬೇಕು ಆ್ಯಕ್ಚುಲಿ. ಇದಕ್ಕೆ ಸ್ವಲ್ಪ 1 ಬೌಲ್ ಬಾಜ್ರಾ ಇದ್ದರೆ ಸುಮಾರು 3 ಬೌಲ್ನಷ್ಟು ನೀರನ್ನು ಹಾಕ್ಕೊಳ್ಬೇಕು. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ. ಸಾಂಬಾರ್ ಪೌಡರ್ ಮನೆಯಲ್ಲಿ ಇಲ್ಲ ಹೇಳುವವರು ರೆಡಿಮೇಡ್ ಆಗಿ ಪ್ಯಾಕೆಟ್ಗಳಲ್ಲಿ ಸಿಗುವಂತಹ ಸಾಂಬಾರ್ ಪೌಡರ್ ಅಥವಾ ರಸಂ ಪೌಡರನ್ನು ಸಹ ಯೂಸ್ ಮಾಡ್ಕೊಳ್ಬಹುದು. ಸಪೋಸ್ ಬಿರಿಯಾನಿ ಫ್ಲೇವರ್ ಇಷ್ಟ ಆಗ್ತದೆ, ಪುಲಾವ್ ಫ್ಲೇವರ್ ಇಷ್ಟ ಆಗ್ತದೆ ಹೇಳುವವರು ಆ ಪೌಡರನ್ನು ಸಹ 2 ಟೇಬಲ್ ಸ್ಪೂನ್ನಷ್ಟು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಕುದಿ ಬರಲಿ. ಕುದಿ ಬಂದ ನಂತರ ನಾನು ಇದಕ್ಕೆ ಲಿಂಬೆ ಹಣ್ಣು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪ್ರೆಷರ್ ಕುಕ್ಕರಲ್ಲಿ 2 ವಿಸಿಲ್ ತೆಗಿತೇನೆ. ಚೆನ್ನಾಗಿ ಇದು ಬಿಸಿ ಆಗಲಿ. ಎಸ್, ಈಗ ನಡುವಲ್ಲಿ ಬಬಲ್ಸ್ ಬರ್ತಾ ಇದೆ. ಈಗ ಇದಕ್ಕೆ ಲಿಂಬೆ ಹಣ್ಣನ್ನು, 1 ಇಡೀ ಲಿಂಬೆ ಹಣ್ಣನ್ನು ಹಾಕ್ತೇನೆ, ಯಾಕಂದರೆ ನಾನು ಟೊಮೆಟೊ ಯೂಸ್ ಮಾಡಲಿಲ್ಲ ಈ ರೆಸಿಪಿಯಲ್ಲಿ. ನಿಂಬೆಹಣ್ಣಿನ ಹುಳಿ ಒಳ್ಳೆ ಟೇಸ್ಟನ್ನು ಆ್ಯಡ್ ಮಾಡ್ತದೆ. ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸಣ್ಣಗೆ ಒಂದು ಮಿಕ್ಸ್. ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಪರ್ಫೆಕ್ಟ್ ಆಗಿದ್ದರೆ ಪ್ರೆಷರ್ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ 2 ವಿಸಿಲನ್ನು ತೆಗೆಯುವ. ಎಸ್, ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದರೆ ನಮ್ಮ ಕಿಚಡಿ ರೆಡಿ ಆಗ್ತದೆ. ಈಗ ಪ್ರೆಷರ್ ರಿಲೀಸ್ ಆಗಿದೆ, ಓಪನ್ ಮಾಡುವ. ವಾವ್, ಅರೋಮಾ ಸಖತ್ತಾಗಿ ಬರ್ತಾ ಉಂಟು. ದಿವ್ಯನಿಗೆ ನಾನು ಇದನ್ನು ಸರ್ವ್ ಮಾಡ್ತೇನೆ. ನೋಡಿ ಯಾವ ಥರ ಪರ್ಫೆಕ್ಟ್ ಆಗಿದೆ ಅಂತ. ವೆಜಿಟೇಬಲ್ಸ್, ಹೆಸರು ಬೇಳೆ ಕಲರ್ಫುಲ್ ಆಗಿದೆ ಅಲ್ಲ. ಇದು ಮಂದಾರ ಹೋಟೆಲ್ಸ್ ಕಾಪು ಅರ್ಪಿಸುವಂತಹ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ ಕಾರ್ಯಕ್ರಮ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು.